ನಮಸ್ಕಾರ ಸ್ನೇಹಿತರೆ. ಪ್ರಸ್ತುತ ರಾಜ್ಯ ಕರ್ನಾಟಕವನ್ನ 1973ರವರೆಗೆ ಮೈಸೂರು ಎಂದು ಕರೆಯಲಾಗುತ್ತಿತ್ತು. ಮೈಸೂರು ನಗರದ ಸ್ಥಾಪನೆ ಸುಮಾರು 11ನೇ ಶತಮಾನದಲ್ಲಿ ನಡೆಯುತ್ತೆಂದು ನಂಬಲಾಗಿದೆ. 14ನೇ ಶತಮಾನದ ಕೊನೆಯ ಹೊತ್ತಿಗೆ ಒಡೆಯರ್ ವಂಶದ ಅರಸರು ಮೈಸೂರನ್ನು ಆಳಲು ಆರಂಭಿಸಿದರು. ಈ ವಂಶದ ಮೊದಲ ಅರಸು ಯದುರಾಯ. ಹೀಗಾಗಿ ವಂಶದ ಹೆಸರು ಯದುವಂಶ ಎಂದಾಯಿತು. ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿದ್ದ ಮೈಸೂರು ಸಂಸ್ಥಾನ 1565ರಲ್ಲಿ ವಿಜಯನಗರದ ಪತನದ ನಂತರ ಸ್ವತಂತ್ರ ರಾಜ್ಯವಾಯಿತು. ಮೈಸೂರು ಸಂಸ್ಥಾನ 1947ರಲ್ಲಿ ಭಾರತದ ಸ್ವಾತಂತ್ರ್ಯ ನಂತರ ಭಾರತದ ಗಣರಾಜ್ಯವನ್ನು ಸೇರಿ 1950ರಲ್ಲಿ ಮೈಸೂರು ರಾಜ್ಯ ಎಂಬ ಹೆಸರು ಪಡೆಯಿತು. ತದನಂತರ ಈ ರಾಜ್ಯ 1956ರ ಏಕೀಕರಣ ನಂತರ ವಿಶಾಲ ಮೈಸೂರು ರಾಜ್ಯ ಎಂದು ಹೆಸರು ಪಡೆಯಿತು. ಆ ಬಳಿಕ 1973ರಲ್ಲಿ ಕರ್ನಾಟಕ ರಾಜ್ಯ ಎಂಬ ಹೆಸರು ಸ್ಥಿರವಾಯಿತು. ಮೈಸೂರು ನಗರ ಸಮುದ್ರ ಮಟ್ಟಕ್ಕಿಂತ ಸುಮಾರು 770 ಮೀಟರ್ ಎತ್ತರದಲ್ಲಿದೆ ಹಾಗೂ ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 140 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಲ್ಲಿ ಪ್ರತಿ ವರ್ಷ ವಿಜೃಂಭಣೆಯಿಂದ ದಸರಾ ಹಾಗೂ ನವರಾತ್ರಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಮೈಸೂರು ಹೆಸರು ಆಂಗ್ಲ ಭಾಷೆಯಿಂದ ರೂಪಾಂತರಗೊಂಡಿದೆ. ಆದರೆ ಇದರ ಮೂಲ ಹೆಸರು ಮಹಿಷಪುರಿ, ಮಹಿಷೂರು. ಇದರ ಅರ್ಥ ಮಹಿಷನ ವಾಸಸ್ಥಾನ ಎಂದು ಕನ್ನಡದಲ್ಲಿ ಹೇಳಬಹುದು. ಮಹಿಷ ಎಂದರೆ ಮಹಿಷಾಸುರ ಎಂಬ ಪುರಾಣದಲ್ಲಿ ಬರುವ ಒಬ್ಬ ರಾಕ್ಷಸ. ಈತ ಮಾನವ ಮತ್ತು ಎಮ್ಮೆ ಎರಡೂ ರೂಪದಲ್ಲಿರುವ ವ್ಯಕ್ತಿ. ಆ ರಾಕ್ಷಸ ತಾಯಿ ಚಾಮುಂಡೇಶ್ವರಿಯಿಂದ ಹತನಾಗುತ್ತಾನೆ. ಬಳಿಕ ಚಾಮುಂಡೇಶ್ವರಿಯ ಅದೇ ಬೆಟ್ಟದ ಮೇಲೆ ನೆಲೆಗೊಳ್ಳುತ್ತಾಳೆ. ತದನಂತರ ಈ ಊರು ಮೈಸೂರು, ಮೈಸೂರು, ಮಸೂರು ಆಗಿ ತದನಂತರ ಕೊನೆಯದಾಗಿ ಆಂಗ್ಲರ ಕಾಲದಲ್ಲಿ ಇದು ಮೈಸೂರು ಎಂದು ಬದಲಾವಣೆಯಾಯಿತು. 1935ರಲ್ಲಿ ಎಂ.ವಿ. ಗೋಪಾಲಸ್ವಾಮಿ ಮೈಸೂರಿನಲ್ಲಿ ಭಾರತದಲ್ಲೇ ಮೊದಲ ಖಾಸಗಿ ರೇಡಿಯೋ ಪ್ರಸಾರ ಕೇಂದ್ರವನ್ನು ಆರಂಭಿಸಿದರು. ಮೈಸೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರು ವೈದ್ಯಕೀಯ ಕಾಲೇಜುಗಳು ಕ್ರಮವಾಗಿ 1916 ಹಾಗೂ 1924ರಲ್ಲಿ ಸ್ಥಾಪನೆಯಾದ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಹಾಗೂ ವೈದ್ಯಕೀಯ ಕಾಲೇಜುಗಳಾಗಿದ್ದವು. ಬಾಲಕಿಯರಿಗಾಗಿ ಪ್ರತ್ಯೇಕವಾಗಿ ಒಂದು ಪ್ರೌಢಶಾಲೆಯನ್ನ 1981ರಲ್ಲಿ ಸ್ಥಾಪಿಸಲಾಯಿತು. ತದನಂತರ ಇದನ್ನು ಮಹಾರಾಣಿ ಮಹಿಳಾ ಕಾಲೇಜಾಗಿ ಪರಿವರ್ತನೆ ಮಾಡಲಾಯಿತು. ಮೈಸೂರು ನಗರದಲ್ಲಿ 1959ರಲ್ಲಿ ಕನ್ನಡದಲ್ಲಿ ವಾರಪತ್ರಿಕೆಯನ್ನು ಪ್ರಕಟಿಸಿದ ಮೊಟ್ಟ ಮೊದಲ ನಗರವಾಗಿದೆ. 1399ರಿಂದ 1947ರ ನಡುವೆ ಒಡೆಯರು ತಮ್ಮ ಸಾಮ್ರಾಜ್ಯವನ್ನು ಸ್ಥಿರವಾಗಿ ಆಳಿದರು. ಮೈಸೂರು ಒಡೆಯರು ಭಾರತದ ಇತಿಹಾಸದಲ್ಲಿ 500ಕ್ಕೂ ಹೆಚ್ಚು ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ಏಕೈಕ ಭಾರತೀಯ ರಾಜಮನೆತನವ ಹೆಮ್ಮೆ ನಮಗಿದೆ. ಮೈಸೂರು ಮೃಗಾಲಯ 245 ಎಕರೆಯಷ್ಟು ಇರುವ ಈ ಮೃಗಾಲಯ ದಕ್ಷಿಣ ಭಾರತದ ಪ್ರಾಚೀನ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದು. ಇಲ್ಲಿ ವಿವಿಧ ಸೀಮೆ, ವಿವಿಧ ಪಂಗಡ ಪ್ರಾಣಿ, ಪಕ್ಷಿ, ಸರೀಸೃಪಗಳನ್ನು ನೀವು ಕಾಣಬಹುದು. ಈ ಮೃಗಾಲಯ 1992ರಲ್ಲಿ ಆಗಿನ ಮಹಾರಾಜದಂತ ಶ್ರೀ ಚಾಮರಾಜ ಒಡೆಯರ್ ಅವರು ಬೇಸಿಗೆ ಅರಮನೆಯಲ್ಲಿ ಪ್ರಾರಂಭಿಸಿದರು. ಮುಂದಿನ 10 ವರ್ಷಗಳಲ್ಲಿ ಇದು 45 ಎಕರೆ ವಿಶಾಲ ಪ್ರದೇಶವಾಗಿ ವಿಸ್ತಾರ ಮಾಡಲಾಯಿತು. ಮೂಲತಃ ಇದು ಅರಮನೆ ಮೃಗಾಲಯ ಎಂದು ಕರೆಯಲ್ಪಟ್ಟಿದ್ದು 1909ರಲ್ಲಿ ಶ್ರೀ ಚಾಮರಾಜೇಂದ್ರ ಪ್ರಾಣಿಶಾಸ್ತ್ರದ ಉದ್ಯಾನ ಎಂದು ಮರುನಾಮಕರಣ ಮಾಡಲಾಯಿತು. ಮೈಸೂರು ನಗರ ಅರಮನೆಗಳ ನಗರ ಎಂದೇ ಕರೆಯಲಾಗುತ್ತದೆ. ಅಂಬಾವಿಲಾಸ ಅರಮನೆ ಮೈಸೂರು ನಗರದಲ್ಲಿರುವ ಅನೇಕ ಅರಮನೆಗಳಲ್ಲಿ ಮುಖ್ಯವಾದ ಅರಮನೆ. ಮೈಸೂರು ಅರಮನೆ ಎನ್ನುವಾಗ ಸಾಮಾನ್ಯವಾಗಿ ಮುಖ್ಯ ಅರಮನೆಯಾದ ಅಂಬಾವಿಲಾಸವನ್ನು ನಿರ್ದೇಶಿಸಿ ಹೇಳಲಾಗುತ್ತದೆ. ಇಂದು ಹಿಂದಿನ ಮೈಸೂರು ಸಂಸ್ಥಾನದ ಒಡೆಯರ್ ವಂಶದ ಅರಸರ ನಿವಾಸ ಹಾಗೂ ದರ್ಬಾರ ಶಾಲೆಯಾಗಿತ್ತು. ಈಗಿರುವ ಮೈಸೂರು ಅರಮನೆ ನಿಜವಾಗಲೂ ಮೊದಲು ಮರದಿಂದ ಕಟ್ಟಲಾಗಿತ್ತು. 18ನೇ ಶತಮಾನದ ಕೊನೆಯ ಹೊತ್ತಿಗೆ ಅರಮನೆ ಹಾಳಾಗಿ 1803ರಲ್ಲಿ ಇನ್ನೊಂದು ಅರಮನೆಯನ್ನ ಕಟ್ಟಲಾಗಿತ್ತು. ಈ ಅರಮನೆ ಸಹ 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಣಿ ಅವರ ಮದುವೆಯ ಸಂದರ್ಭದಲ್ಲಿ ಬೆಂಕಿ ಬಿದ್ದು ನಾಶವಾಯಿತು. ಆಗ ಮೈಸೂರು ಮಹಾರಾಣಿಯಾಗಿದ್ದ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ ಇನ್ನೊಂದು ಅರಮನೆಯನ್ನು ಕಟ್ಟಲು ಬ್ರಿಟಿಷ್ ಇಂಜಿನಿಯರ್ ಹೆನ್ರಿ ಇರ್ವಿನ್ ಅವರನ್ನು ನೇಮಿಸಿದರು. ವಿವಿಧ ರೀತಿಯ ವಾಸ್ತುಕಲೆಗಳನ್ನು ಸೇರಿಸಿ ಅರಮನೆಯನ್ನು ಕಟ್ಟಲು ಅವರಿಗೆ ತಿಳಿಸಲಾಯಿತು. ಅರಮನೆ 1912ರಲ್ಲಿ ಸಂಪೂರ್ಣವಾಯಿತು. ಮೈಸೂರಿನ ರೈಲ್ವೆ ನಿಲ್ದಾಣ ಕೂಡ ಅತ್ಯಂತ ಹಳೆಯ ನಿಲ್ದಾಣವಾಗಿದೆ.
ಇಲ್ಲಿರುವ ರೈಲ್ವೆ ಮ್ಯೂಸಿಯಂ ರೈಲ್ವೆ ನಿಲ್ದಾಣದ ಸಮೀಪದಲ್ಲಿ ವಿಂಟೇಜ್ ಲೋಕೋಮೋಟಿವ್ಗಳ ಪ್ರದರ್ಶನ ಹೊಂದಿರುವ ವಸ್ತು ಸಂಗ್ರಹಾಲಯವಾಗಿದೆ. ಲಲಿತ್ ಮಹಲ್ ಮೈಸೂರಿನ ಎರಡನೇ ಅತಿ ದೊಡ್ಡ ಅರಮನೆ. ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಎಡಭಾಗದಲ್ಲಿ ಗೋಚರಿಸುತ್ತದೆ. ಲಲಿತ್ ಮಹಲ್ ಮೈಸೂರು ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ನೆಲೆಗೊಂಡಿದೆ. ಈ ಅರಮನೆಯು ನಾಲ್ವಡಿ ಕೃಷ್ಣರಾಜ ಒಡೆಯವರ ಆದೇಶದಂತೆ 1921ರಲ್ಲಿ ನಿರ್ಮಿಸಲಾಯಿತು. ಇದನ್ನು ಮೈಸೂರಿನ ಮಹಾರಾಜರು ಆಗಿನ ಭಾರತದ ವೈಸ್ರಾಯ್ಗಳಿಗೆ ಉಳಿಯಲಿಕ್ಕೆ ನಿರ್ಮಾಣ ಮಾಡಿದ್ದರು. ಈ ಅರಮನೆಯನ್ನು ಎತ್ತರದ ಪ್ರದೇಶದಲ್ಲಿ ಕಟ್ಟಲಾಗಿದ್ದು, ಲಂಡನ್ನಿನ ಸಂತ್ ಫಾಲ್ಸ್ ಆರಾಧನಾ ಮಂದಿರ ರಚನೆಗೊಂಡ ಸಾಲುಗಳ ವಿನ್ಯಾಸವನ್ನು ಈ ಲಲಿತ್ ಮಹಲ್ ಅರಮನೆಗೆ ರೂಪಿಸಿದ್ದಾರೆ. ಈ ಅರಮನೆಯನ್ನು ಶುದ್ಧ ಬಿಳಿ ಬಣ್ಣದಿಂದ ಅಲಂಕೃತ ಮಾಡಿದ್ದಾರೆ. ಇದನ್ನು 1974ರಲ್ಲಿ ಪಾರಂಪರಿಕ ಹೋಟೆಲ್ ಆಗಿ ಪರಿವರ್ತನೆ ಮಾಡಲಾಯಿತು. ಈ ಲಲಿತ್ ಮಹಲ್ ಅನ್ನು ಮೈಸೂರು ಮಹಾರಾಜರು ತಮ್ಮ ಮುಖ್ಯ ಅತಿಥಿಗಳಿಗೆ ಹಾಗೂ ಅವರ ಆತಿಥ್ಯಕ್ಕೆ ನಿರ್ಮಾಣ ಮಾಡಿದ್ದರು. ಮೈಸೂರಿನ ಮುಖ್ಯ ಹೆಗ್ಗುರುತು ಚಾಮುಂಡೇಶ್ವರಿ ದೇವಸ್ಥಾನ. ಈ ಅದ್ಭುತ ದೇವಸ್ಥಾನ ಮೈಸೂರು ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವ ಚಾಮುಂಡಿ ಬೆಟ್ಟದಲ್ಲಿದೆ. ಇದು ರಾಜಮನೆತನದ ಪೋಷಕ ದೇವತೆಯಾದ ಚಾಮುಂಡೇಶ್ವರಿಗೆ ಮೀಸಲಾದಂತಹ ದೇವಾಲಯವಾಗಿದೆ. 1827ರಲ್ಲಿ ಮಮ್ಮಡಿ ಕೃಷ್ಣರಾಜ ಒಡೆಯರು 1000 ವರ್ಷಕ್ಕೂ ಹಿಂದಿನ ಹಿನ್ನೆಲೆ ಇರುವ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಮಹದ್ವಾರದ ಮೇಲೆ ದೊಡ್ಡ ಗೋಪುರಗಳನ್ನು ಕಟ್ಟಿಸಿದರು. ಸಿಂಹಾಸನ ಒಂದನ್ನು ಮರದಲ್ಲಿ ನಿರ್ಮಿಸಿ ಕೊಡುಗೆ ನೀಡಿದರು. ಸಿಂಹವಾಹನವನ್ನು ರಥೋತ್ಸವ ಸಂದರ್ಭದಲ್ಲಿ ಬಳಸಲಾಗುತ್ತಿದ್ದು, ಇದರಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನಿಟ್ಟು ರಥವನ್ನು ಎಳೆಯಲಾಗುತ್ತದೆ. ಮೈಸೂರು ಮಹಾರಾಜ ದರ್ಬಾರ್ ಹಾಲ್ನಲ್ಲಿ ಅತ್ಯಂತ ಪ್ರಮುಖ ಆಕರ್ಷಣೆಯೇ ಈ ರತ್ನಖಚಿತ ಸಿಂಹಾಸನ. ಇದು ಯದುವಂಶದ ಪಾರಂಪರಿಕ ಆಸ್ತಿ, ಐತಿಹಾಸಿಕ ಬಳುವಳಿ, ವೈಭವದ ಕೊಡುಗೆ. ಚಿನ್ನ, ಬೆಳ್ಳಿ, ವಜ್ರ ವೈಡೂರ್ಯಗಳಿಂದ ಕೂಡಿದ ರತ್ನಖಚಿತ ಸಿಂಹಾಸನ ದರ್ಶನ ಸಿಗುವುದು ವರ್ಷಕ್ಕೆ ಒಮ್ಮೆ ಮಾತ್ರ. ಅದು ನವರಾತ್ರಿಯ ಆಚರಣೆಯಲ್ಲಿ, ಅಂದರೆ ದಸರಾ ಸಂದರ್ಭದಲ್ಲಿ. ನವರಾತ್ರಿ ಹಬ್ಬದ ವೇಳೆ ದರ್ಬಾರ್ ಹಾಲ್ನಲ್ಲಿ ವಿಜೃಂಭಿಸುವ ಈ ರಾಜಸಿಂಹಾಸನಕ್ಕೆ ದ್ವಾಪರ ಯುಗದ ಇತಿಹಾಸವಿದೆ. ದ್ವಾಪರ ಯುಗದ ಯುಧಿಷ್ಠಿರನ ಮೊಮ್ಮಗ ಪರೀಕ್ಷಿತನ ರಾಜಸ್ಥಾನವಾಗಿತ್ತು ಈ ಸಿಂಹಾಸನ. ಪಾಂಡವರ ಬಳಿಕ ತೆಲುಗುಂಡಿಯ ಕಂಪಿಲ ರಾಜ 13 ವರ್ಷಗಳ ಕಾಲ ಇದನ್ನ ಅಲಂಕರಿಸಿದ. ದ್ವಾಪರ ಯುಗದಿಂದ ಕಂಪಿಲ ರಾಜನವರೆಗೂ ಒಟ್ಟು 4437 ವರ್ಷಗಳ ಕಾಲ ಈ ಸಿಂಹಾಸನ ವಿವಿಧ ರಾಜವಂಶಸ್ಥರ ವಶದಲ್ಲಿತ್ತು. ಅನಂತರ ಕೆಲ ಅನಿವಾರ್ಯ ಪರಿಸ್ಥಿತಿಗಳಿಂದಾಗಿ ಈ ಸಿಂಹಾಸನ ನೆಲಮಾಳಿಗೆಯ ಕರ್ತನ ಕೋಣೆಯಲ್ಲಿ ಸೇರ್ಪಟ್ಟಿಬಿಟ್ಟಿತು. ಸಿಂಹಾಸನವನ್ನು ಎಲ್ಲಿ ಹೂತಿಟ್ಟಿದ್ದಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಅದೊಂದು ಘೋರವಾದಂತಹ ರಹಸ್ಯವಾಗಿತ್ತು. ಆಗ ಈ ಸಿಂಹಾಸನವನ್ನು ಹೂತಿಟ್ಟ ರಹಸ್ಯ ಸ್ಥಳವನ್ನು ವಿದ್ಯಾರಣ್ಯ ಗುರುವರ್ಯ ಮಾಧವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದ ಹಕ್ಕಬುಕ್ಕರಿಗೆ ತೋರಿಸಿಕೊಡುತ್ತಾರೆ. ಈ ಸೋದರರ ಪೈಕಿ ಹಿರಿಯರಾದಂತಹ ಹರಿಹರ ರಹಸ್ಯ ಸ್ಥಳವನ್ನು ಭೇದಿಸಿ ಸಿಂಹಾಸನವನ್ನು ಹೊರತೆಗೆಯುತ್ತಾನೆ. ಬಳಿಕ ಹೋಮ ಹವನಗಳನ್ನು ಮಾಡಿಸಿ 1259ರಲ್ಲಿ ಪ್ರಪ್ರಥಮ ಬಾರಿಗೆ ಸಿಂಹಾಸನ ರೂಢನಾಗುತ್ತಾನೆ. ಅಲ್ಲಿಂದ ಸುಮಾರು 274 ವರ್ಷಗಳ ಕಾಲ ಈ ಸಿಂಹಾಸನ ವಿಜಯನಗರ ಚಕ್ರವರ್ತಿಗಳ ರಾಜಧಾನಿ ಆನೆಗುಂದಿಯಲ್ಲಿ ವಿಜೃಂಭಿಸುತ್ತಿತ್ತು. 17ನೇ ಶತಮಾನದ ಆರಂಭದಲ್ಲಿ ದೊರೆ ತಿರುಮಲರಾಯ ತನ್ನ ಪುತ್ರ ಶ್ರೀರಂಗರಾಯನಿಗೆ ಶ್ರೀರಂಗಪಟ್ಟಣದ ಜೊತೆ ಈ ಸಿಂಹಾಸನವನ್ನು ಹಸ್ತಾಂತರಿಸುತ್ತಾನೆ. ಅದನ್ನು ಸ್ವೀಕರಿಸಿದ ಶ್ರೀರಂಗರಾಯ ಶ್ರೀರಂಗಪಟ್ಟಣಕ್ಕೆ ಬಂದು ನೆಲೆಸುತ್ತಾನೆ. ದೊರೆ ಶ್ರೀರಂಗರಾಯನಿಗೆ ಆರೋಗ್ಯ ಸಮಸ್ಯೆ ಉಲ್ಬಣಿಸಿದಾಗ ಸಿಂಹಾಸನವನ್ನು ಸುರಕ್ಷಿತವಾಗಿ ಕಾಪಾಡುವರು ಯಾರು, ಏನು ಎಂಬ ಪ್ರಶ್ನೆ ಎದುರಾಗುತ್ತದೆ. ಆಗ ಈ ಎಲ್ಲ ವಿದ್ಯೆಯನ್ನು ನಿಪುಣರಾಗಿದ್ದ ಬಲಾಢ್ಯ ಸೈನ್ಯವನ್ನು ಹೊಂದಿದ್ದ ಹಿಂದೂ ರಾಜನಾದ ಮೈಸೂರು ಯದುವಂಶದ ಅರಸರು ಇದನ್ನು ಕಾಪಾಡುತ್ತಾರೆ ಅನ್ನೋ ನಂಬಿಕೆ ಶ್ರೀರಂಗರಾಯನಿಗೆ ಬರುತ್ತದೆ. ಹೀಗಾಗಿ ಶ್ರೀರಂಗರಾಯ ಈ ಸಿಂಹಾಸನ ಹಾಗೂ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಮೈಸೂರು ಅರಸರಿಗೆ ಬಿಟ್ಟು ಬಿಡುತ್ತಾರೆ. ಕ್ರಿಸ್ತಿಶಕ 1610ರಲ್ಲಿ ಈ ಸಿಂಹಾಸನ ಮೈಸೂರು ಅರಸರ ವಂಶಕ್ಕೆ ಬರುತ್ತದೆ. ಕ್ರಿಸ್ತಿಶಕ 1611ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಯದುವಂಶದ ರಾಜ ಒಡೆಯ ಈ ಸಿಂಹಾಸನವನ್ನು ಅತ್ಯಂತ ವೈಭವದಿಂದ ಅಲಂಕರಿಸುತ್ತಾರೆ. ಮೈಸೂರು ರಾಜರು ಮೊಟ್ಟ ಮೊದಲ ಬಾರಿಗೆ ದಸರಾವನ್ನು ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಾರೆ. ಈ ರೀತಿ ಒಂದು ಸಾಂಸ್ಕೃತಿಕ ಪರಂಪರೆ ಮೈಸೂರಿಗೆ ಕೊಡುಗೆಯಾಗಿ ಸಿಗುತ್ತದೆ.